ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ. ಸಮಯಕ್ಕೆ ಸರಿಯಾಗಿ ನಾವು ಮಾತನಾಡುವಂತಹ ಸರಿಯಾದ ಸಮಯಕ್ಕೆ ನಮ್ಮ ಸರಿಯಾದ ವರ್ತನೆಯನ್ನು ತೋರಿಸುವಂಥ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸುವ ಬಗ್ಗೆ ನಾವಿವತ್ತು ಧ್ಯಾನಿಸುತ್ತೇವೆ. ಸಂದರ್ಭಕ್ಕೆ ಅನುಗುಣವಾಗಿ ಮನುಷ್ಯನು ಬದುಕಲು ಕಲಿಯಬೇಕು. ಸಂದರ್ಭಕ್ಕೆ ಅನುಗುಣವಾಗಿ ಮನುಷ್ಯನು ಮಾತನಾಡಲು ಕಲಿಯಬೇಕು. ಸಂದರ್ಭಕ್ಕೆ ಸರಿಯಾಗಿ ಮನುಷ್ಯನು ವರ್ತಿಸಲು ಕಲಿಯಬೇಕು. ಇದು ಬಹಳ ಮುಖ್ಯ. ಎಲ್ಲೂ ಏನು ಮಾಡಿದರೂ ಅದು ಸರಿಯಾಗಲ್ಲ. ಸಂದರ್ಭಕ್ಕೆ ಸರಿಯಾಗಿ ನಮ್ಮ ನಡವಳಿಕೆ ಹೇಗಿರಬೇಕು, ಇದರ ಬಗ್ಗೆ ನಾವೆಲ್ಲರೂ ಇವತ್ತು ಧ್ಯಾನಿಸೋಣ. ದೇವರ ವಾಕ್ಯದಂತೆ ನಡೆಯಲು ಪ್ರಯತ್ನ ಪಡೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. 20ನೇ ಅಧ್ಯಾಯ ವಾಕ್ಯ 1ರಿಂದ ನಾವು ಧ್ಯಾನಿಸೋಣ. ಕಾಲೋಚಿತವಲ್ಲದ ಬುದ್ಧಿವಾದ ಚಂದವಲ್ಲ, ಸಮಯವರಿತು ಸುಮ್ಮನಿರುವವರೇ ಜಾಣ. ಸಹೋದರರೇ, ಕಾಲೋಚಿತವಾದ ವ್ಯಕ್ತಿತ್ವ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಸಂದರ್ಭಕ್ಕೆ ಸರಿಯಾಗಿ ಏನು ಮಾಡಬೇಕೆಂದು ನಮ್ಮ ನಿತ್ಯ ಜ್ಞಾನ ನಮಗೆಲ್ಲರಿಗೂ ಇದೆ. ಮಳೆಗಾಲದಲ್ಲಿ ನಾವು ಒಂದು ಛತ್ರಿಯನ್ನು ಕೊಂಡೋಗುತ್ತೇವೆ. ಆದರೆ ಬಿಸಿಲಿಲ್ಲದಾಗ ಅಥವಾ ಮಳೆ ಇಲ್ಲದಾಗ ನಾವೆಲ್ಲರೂ ಯಾರಾದರೂ ಛತ್ರಿಯನ್ನು ಕೊಂಡು ಹೋಗೋದಿಲ್ಲ. ಯಾಕಂದರೆ ಅಲ್ಲಿ ಛತ್ರಿ ಇರುವುದು ಏತಕ್ಕೆ? ಮಳೆ ಅಥವಾ ಬಿಸಿಲಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ. ಹಬ್ಬದ ಸಂದರ್ಭದಲ್ಲಿ ನಾವು ಉಪವಾಸ ಮಾಡಲ್ಲ. ಉಪವಾಸ ಮಾಡುವುದು ಕಷ್ಟದ ಕಾಲದಲ್ಲಿ ಮಾತ್ರ. ಹಬ್ಬದ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡ್ತೀವಿ. ಅಲ್ಲಿ ಊಟ ಉಪಚಾರಗಳು ಎಲ್ಲ ಇವೆ. ಆ ಒಂದು ಸಂದರ್ಭ ನಾವೆಲ್ಲರೂ ದಿನನಿತ್ಯ ಉಡುಗೆಯನ್ನು ತೊಡುತ್ತೇವೆ. ಈ ಉಡುಗೆ ಮನೆಯಲ್ಲಿರುವಾಗ ಒಂಥರದ ಉಡುಗೆ, ನಾವು ಒಂದು ಕಾರ್ಯಕ್ಕೆ ಹೊರಡುವಾಗ ಒಂಥರದ ಉಡುಗೆ. ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗೋ ಮನೆ ಉಡುಗೆಯನ್ನು ನಾವು ತೊಡುವುದಿಲ್ಲ. ಯಾಕೆ? ನಮಗೆಲ್ರಿಗೂ ಅದು ಜ್ಞಾನ ಇದೆ. ಎಲ್ಲಿ ಸಂದರ್ಭಕ್ಕೆ ಸರಿಯಾಗಿ ನಾವು ನಡೆದುಕೊಳ್ಳುತ್ತೇವೆ. ದೈನಂದಿನ ಜೀವನದಲ್ಲಿ ಹೀಗೆ ನಡೆದುಕೊಳ್ಳುವವರು ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಹೇಗಿರಬೇಕು, ಇದು ಬಹಳ ಮುಖ್ಯ. ದೇವರ ವಾಕ್ಯ ನಮಗೆ ಈ ಜ್ಞಾನವನ್ನು ನೀಡುತ್ತೆ. ಆಧ್ಯಾತ್ಮಿಕರಾಗಿ ನಾವು ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ಹೇಗೆ ನಮ್ಮ ನಿರ್ಧಾರಗಳನ್ನು ತಗೊಳ್ಬೇಕು, ಹೇಗೆ ನಮ್ಮ ವರ್ತನೆ ಇರಬೇಕು, ಯಾವ ರೀತಿ ಇತರರಿಗೆ ನಾವು ಸ್ಪಂದಿಸಬೇಕು, ಈ ಜ್ಞಾನ ನಾವೆಲ್ಲರೂ ಪಡೆದುಕೊಳ್ಬೇಕು. ಇದೇ ದೇವರ ವಾಕ್ಯ ನಮಗೆ ಕೊಡುತ್ತೆ. ಕಾಲೋಚಿತವಲ್ಲದ ಬುದ್ಧಿವಾದ ಚಂದವಲ್ಲ. ಬುದ್ಧಿವಾದ ಹೇಳ್ತೇವೆ ನಾವು, ನೋಡಪ್ಪ ಹಾಗೆ ಮಾಡು, ನೀನು ಹೀಗೆ ಮಾಡಂತ ಹೇಳ್ತೀವಿ. ಆದರೆ ಆ ಬುದ್ಧಿವಾದವನ್ನು ಹೇಳುವ ಸಂದರ್ಭ ಒಳ್ಳೆಯದಾಗಿರಬೇಕು. ಯಾರೋ ಒಬ್ಬನು ಸರಿದಾರಿಯಲ್ಲಿ ನಡೀತಾನೆ, ಅವನ ಜೀವನದಲ್ಲಿ ಅವನಷ್ಟಕ್ಕಿದ್ದಾನೆ, ಅವನೇ ತಪ್ಪು ಮಾಡಲ್ಲ ಅಂಥವನಿಗೆ ಹೋಗಿ ನಾವು ಬುದ್ಧಿವಾದ ಹೇಳಿದರೆ, ಅಥವಾ ನಾವು ಈ ಒಬ್ಬನು ಒಳ್ಳೆಯ ರೀತಿ ನಡೆಯುವಾಗ ನಾನು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಲ್ಲ, ನಾನು ತಪ್ಪು ದಾರಿಯಲ್ಲಿ ನಡ್ಕೊಳ್ತೀನಿ, ಆದರೆ ನಾನು ಒಬ್ಬ ಬುದ್ಧಿವಂತನ ಅಂದುಕೊಂಡು ಅವನಿಗೆ ಬುದ್ಧಿ ಹೇಳಿದರೆ ಅದು ಸರಿಯಾಗಿರಲ್ಲ. ಅದು ಕಾಲೋಚಿತವಲ್ಲ.
ಕಾಲೋಚಿತ ಬುದ್ಧಿವಾದ ಅಂದರೆ ಆ ಸಂದರ್ಭಕ್ಕೆ ತರಗೆಯಲ್ಲಿ ಒಬ್ಬ ಯಾವುದೇ ಒಬ್ಬ ಹುಡುಗನಿದ್ದಾನೆ, ಅವನೊಬ್ಬನ ಕಳ್ಳತನ ಮಾಡ್ತಾನೆ. ಹೋಗಿ ಒಂದು ಇದಾಗಿರ್ಬೋದು, ಏನೋ ಒಂದು ಸ್ವಲ್ಪ ತಿಂಡಿಯನ್ನು ಕದ್ದು ತಿಂತಾನೆ. ಏನಾಗಬೇಕು ಈಗ? ಆತನಿಗೆ ಈ ಸಂದರ್ಭದಲ್ಲಿ ನಾವು ಒಳ್ಳೆ ಬುದ್ಧಿವಾದ ಹೇಳಬೇಕು. ಆದರೆ ಆತನೇನು ತಪ್ಪು ಮಾಡಲ್ಲ, ಅವನ ಅವನಷ್ಟಕ್ಕೆ ಇರುವಾಗ ಅಲ್ಲಿ ಬುದ್ಧಿವಾದ ಹೇಳಿದರೆ ಅದು ಕಾಲೋಚಿತವಲ್ಲ. ಆದ್ದರಿಂದ ನಾವೆಲ್ಲರೂ ಅರಿತುಕೊಳ್ಬೇಕು, ಬುದ್ಧಿವಂತರು ಎಂಬುದನ್ನು ತೋರಿಸಿಕೊಡುವುದು ಅದು ಕಾಲೋಚಿತವಲ್ಲದ ಬುದ್ಧಿವಾದ. ಸಮಯಕ್ಕೆ ಸರಿಯಾಗಿ ನಡೆದುಕೊಳ್ಳುವುದು ಬುದ್ಧಿವಂತಿಕೆ. ಇದೇ ದೇವರು ನಮ್ಮಿಂದ ಅಪೇಕ್ಷೆ ಪಡುತ್ತಾರೆ. ಜೀವನದಲ್ಲಿ ಸಂದರ್ಭಗಳು ಹೇಗೆ ಬರುತ್ತವೆ, ಮನೆಯಲ್ಲಿ ಆಗಿರ್ಬೋದು, ಗಂಡ ಹೆಂಡತಿದ್ದಾರೆ, ಗಂಡ ಹೆಂಡತಿ ಒಬ್ಬರಿನ್ನೊಬ್ಬರು ಪ್ರೀತಿಯಿಂದ ಇರಬೇಕು, ಒಬ್ಬರಿನ್ನೊಬ್ಬರ ಭಾವನೆಗಳಿಗೆ ಸ್ಪಂದಿಸಬೇಕು, ಒಬ್ಬರಿನ್ನೊಬ್ಬರು ಅರ್ಥ ಮಾಡಿಕೊಳ್ಬೇಕು, ಒಬ್ಬರಿನ್ನೊಬ್ಬರ ಅವಶ್ಯಕತೆಗಳನ್ನು ಪೂರೈಸಬೇಕು. ಅದು ಬಹಳ ಮೊದಲನೇ ಕರ್ತವ್ಯ. ಪ್ರೀತಿಸುವ ಗಂಡನಾಗಿರಬೇಕು, ಪ್ರೀತಿಸುವ ಹೆಂಡತಿ ಆಗಿರಬೇಕು. ಪ್ರೀತಿಸುವ ಗಂಡನಲ್ಲದಿದ್ದರೆ ನೀನು ಪ್ರೀತಿಸಲು ತಿಳಿಯದವನು ನೀನು ಪ್ರೀತಿಸು ಎಂಬ ಬುದ್ಧಿವಂತವನ್ನು ಹೆಂಡತಿಗೆ ಹೇಗೆ ಹೇಳುತ್ತೀಯಾ? ಅದು ಕಾಲೋಚಿತವಲ್ಲ, ಅದು ಸರಿಯೂ ಅಲ್ಲ. ನೀನು ಮೊದಲು ಜೀವಿಸು, ನೀನು ಸರಿದಾರಿಯಲ್ಲಿ ನಡೆದುಕೊಳ್ಳು. ನೀನು ಸರಿದಾರಿಯಲ್ಲಿ ನಡೆದುಕೊಂಡ್ರೆ, ನೀನು ಸರಿದಾರಿಯಲ್ಲಿ ನಡೆಯುತ್ತಿರುವಾಗ ಯಾವ ಒಬ್ಬನು ಸರಿದಾರಿಯಲ್ಲಿ ನಡೆಯುವುದಿಲ್ಲ, ಆತನಿಗೆ ಬುದ್ಧಿವಾದ ಹೇಳುವುದು ಸರಿ. ಆದರೆ ನೀನು ತಪ್ಪು ದಾರಿಯಲ್ಲಿ ಇದ್ದುಕೊಂಡು ನಾನು ಆತನಿಗೆ ಬುದ್ಧಿವಾದ ಹೇಳುತ್ತೇನೆ ಅಂದುಕೊಂಡ್ರೆ ತಪ್ಪು. ಅದರಿಂದ ಏನೂ ಪ್ರಯೋಜನವಾಗಿಲ್ಲ. ಅದು ಕಾಲೋಚಿತ ಬುದ್ಧಿವಂತಿಕೆ ಅಲ್ಲ. ಆದ್ದರಿಂದ ಸಮಯವರಿತು ಸುಮ್ಮನಿರುವವನೇ ಜಾಣ. ನೀನು ಬುದ್ಧಿವಂತನಾಗಿದ್ದರೆ ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅದನ್ನು ಮಾತನಾಡು, ಉಳಿದ ಸಂದರ್ಭದಲ್ಲಿ ಮೌನಿಯಾಗಿರು. ಮಾತನಾಡುವ ಅಗತ್ಯವಿಲ್ಲ, ಮಾತನಾಡಬೇಡ. ನಿನ್ನ ಹಿತವಾದ ಅಲ್ಲಿ ಬೇಕಿಲ್ಲ, ಹಿತವಾದ ಕೊಡಬೇಡ. ನೀನು ಬುದ್ಧಿವಂತನ ತೋರಿಸುವ ಅಗತ್ಯವಿಲ್ಲ, ಆತನು ಬುದ್ಧಿವಂತನಿದ್ದಾನೆ, ಆತನಿಗೆ ಬುದ್ಧಿವಾದ ಹೇಳಬೇಡ, ಸುಮ್ಮನಿರು. ಅದೇ ನಿನ್ನ ಬುದ್ಧಿವಂತಿಕೆ. ಕೋಪಿಸಿಕೊಳ್ಳುವುದಕ್ಕಿಂತ ಬುದ್ಧಿ ಹೇಳುವುದು ಎಷ್ಟೋ ಒಳಿತು. ಕೋಪಿಸಿಕೊಳ್ಳುವುದಕ್ಕಿಂತ ಬುದ್ಧಿ ಹೇಳುವುದು ಎಷ್ಟೋ ಒಳಿತು. ತನ್ನ ತಪ್ಪನ್ನು ಒಪ್ಪಿಕೊಳ್ಳುವವನಿಗೆ ಹಾನಿ ತಟ್ಟದು. ಕೋಪಿಸಿಕೊಳ್ಳುತ್ತೀಯ, ಕೋಪ ನಮಗೆಲ್ರಿಗೂ ಬರುತ್ತೆ. ಆ ಕೋಪ ಯಾವಾಗ ಬರುತ್ತದೆ, ಯಾವ ರೀತಿಯಲ್ಲಿ ಬರುತ್ತದೆ ಅಂತ ನಮಗೆ ಹೇಳಲಿಕ್ಕೆ ಅಸಾಧ್ಯ. ಆದರೆ ಏನಾಯಿತು ಅಂದರೆ ನೀನು ಕೋಪಿಸಿಕೊಳ್ತೀಯ. ಆ ಕೋಪಿಸಿಕೊಳ್ಳುವುದಕ್ಕಿಂತ ಬುದ್ಧಿ ಹೇಳುವುದು ಎಷ್ಟೋ ಒಳಿತು. ಒಳ್ಳೆಯ ಬುದ್ಧಿಯನ್ನು ಹೇಳು. ಯಾರ ಮೇಲೆ ಕೋಪ ಇಟ್ಟುಕೊಳ್ಬೇಡ, ದ್ವೇಷ ಇಟ್ಟುಕೊಳ್ಬೇಡ. ಮನಸ್ಸಿನಲ್ಲಿ ಏನಿದೆ ಹೇಳಿಬಿಡು. ನೋಡಪ್ಪ, ನೀನು ಹೀಗೆ ನನಗೆ ಮಾತನಾಡಿದ್ಯಾ, ನನಗೆ ನೋವಾಯಿತು, ಇದು ನಿನಗೆ ಹೇಗೆ ಮಾಡಬಾರ್ದಿತ್ತು. ನೀನು ಕೋಪ ಇಟ್ಕೊಳ್ಬೇಡ, ಮನಸ್ಸಿನಲ್ಲಿ ಹೇಳಿಬಿಡು. ಆತನಿಗೆ ಸ್ವಲ್ಪ ಬುದ್ಧಿವಾದ ಹೇಳು. ನೋಡಪ್ಪ, ಹೀಗೆ ಮಾಡಬೇಡ, ನಿನ್ನಲ್ಲಿ ನಾನು ಅಂಥದನ್ನು ಕೆಟ್ಟದ್ದು ಯೋಚಿಸಿಲ್ಲ, ಬರೀ ಒಳ್ಳೆಯದಾಗಿ ಮಾತಾಡು. ಯಾಕಾಗಿ ಹೀಗೆ ಮಾಡ್ತಾರೆ, ಹೇಗಾಡ್ತೀಯ, ಹೇಳು ಒಳ್ಳೆಯದಾಗಿ. ಆ ಬುದ್ಧಿವಾದ ಹೇಳು. ಈ ಸಂದರ್ಭದಲ್ಲಿ ಅದು ಹೇಳಬೇಕು ನೀನು. ಆದರೆ ನೀನು ಕೋಪ ಇಟ್ಕೊಂಡ್ರೆ ಏನಾಗುತ್ತೆ? ಬುದ್ಧಿವಾದ ಹೇಳಲ್ಲ, ಕೋಪ ಇಟ್ಕೊಳ್ತೀಯ. ಅದು ನಿನ್ನನ್ನು ಕೊಲ್ಲುವುದು, ಆತನನ್ನು ಕೊಲ್ಲುವುದು. ಆ ಹಗೆತನ, ದ್ವೇಷ ಯಾವ ರೀತಿಯಲ್ಲಿ ಬೆಳೆಯುತ್ತೆ, ಯಾವ ಸಂದರ್ಭದಲ್ಲಿ ಅದು ಕೆಟ್ಟ ಒಂದು ಅನಾಚಾರಕ್ಕೆ ಕಾರಣವಾಗುತ್ತೆ ಅಂತ ತಿಳಿಯಲ್ಲ. ಆದ್ದರಿಂದ ಬುದ್ಧಿವಂತಿಕೆಯನ್ನು ಉಪಯೋಗಿಸು. ಅಲ್ಲಿ ಬುದ್ಧಿವಾದವನ್ನು ಹೇಳು. ತನ್ನ ತಪ್ಪನ್ನು ಒಪ್ಪಿಕೊಳ್ಳುವವನಿಗೆ ಹಾನಿ ತಟ್ಟದು.
ತಪ್ಪು ಮಾಡ್ತೀವಿ ನಾವು. ಯಾರು ತಪ್ಪು ಮಾಡಲ್ಲ, ಮನುಷ್ಯರು ತಾನೇ. ಮನುಷ್ಯರು ಅಂದ್ಕೊಂಡ ಮೇಲೆ ಎಲ್ಲರೂ ತಪ್ಪು ಮಾಡದೇ ಮಾಡ್ತಾರೆ. ಯಾವೊಬ್ಬರು ನಾವು ಸಂತರಲ್ಲ, ಲೋಕಕ್ಕೆ ಇಳಿದ ದೇವರು ದೇವತೆಗಳಲ್ಲ. ಈ ಲೋಕದಲ್ಲಿ ಮನುಷ್ಯರ ದೇಹದಲ್ಲಿ ಹುಟ್ಟಿದ ಮನುಷ್ಯರು ನಾವು. ಈ ಲೋಕದಲ್ಲಿ ಎಲ್ಲ ರೀತಿಯ ಪ್ರಲೋಭನೆಗೆ ಒಳಪಟ್ಟವರು ನಾವು. ನಮ್ಮಲ್ಲಿ ಅದೆಷ್ಟೋ ದುರ್ಗುಣಗಳಿವೆ. ಈ ದೇಹದಲ್ಲೇ ನಮಗೆ ಅಂಥ ಒಂದು ದುರ್ಗುಣಗಳಿವೆ. ಆಗಿರುವಾಗ ನಾವು ಅಲ್ಪರು, ಮನುಷ್ಯರು, ರಕ್ತ ಮಾಂಸವನ್ನು ಮಾಂಸದ ವ್ಯಕ್ತಿಗಳು ನಾವು ತಪ್ಪು ಮಾಡುತ್ತೇವೆ. ಆದರೆ ಏನು ನಮ್ಮ ಬುದ್ಧಿವಂತಿಕೆ? ತಪ್ಪು ಮಾಡಿದರೆ ನಾವು ಅದನ್ನು ಒಪ್ಪಿಕೊಳ್ಳುವುದು ಅಗತ್ಯ. ಮನುಷ್ಯರಂತ ನಾವು ಒಪ್ಪಿಕೊಂಡ್ರೆ ನಾವು ನಮ್ಮ ತಪ್ಪನ್ನು ಒಪ್ಪಿಕೊಳ್ತೇವೆ. ಮನುಷ್ಯ ಜೀವನ ಏನಂತ ಅಂದುಕೊಂಡ್ರೆ ನಾವು ಖಂಡಿತವಾಗಿಯೂ ಮನುಷ್ಯರಂತ ಮುಂದೆ ನಾವು ತಪ್ಪುಗಳನ್ನ ಒಪ್ಪಿಕೊಳ್ತೇವೆ. ಯಾವತ್ತೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಆತನು ತನ್ನನ್ನೇ ತಾನು ದೇವರ ಸ್ಥಾನದಲ್ಲಿರ್ತಾನೆ. ಆ ಸ್ಥಾನಕ್ಕೆ ಆತನು ಅರ್ಹನಲ್ಲ. ಕೆಟ್ಟವನಂತ ಮನುಷ್ಯನು ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಜೀವನದಲ್ಲಿ ಮಾಡುವಾಗ ಅದೆಷ್ಟೋ ತಪ್ಪುಗಳನ್ನು ಮಾಡ್ತೀಯ. ನಿನ್ನ ಜೀವನದ ಅದೆಷ್ಟೋ ದುರ್ಗುಣಗಳಿವೆ, ನಿನ್ನಲ್ಲಿ ಕೆಟ್ಟ ಚಾಳಿಗಳಿವೆ. ಅಂಥ ದುರ್ಗುಣಗಳನ್ನು ತುಂಬಿದ ವ್ಯಕ್ತಿಯ ದೇವರ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅಸಾಧ್ಯ. ಹಾಗಿರುವಾಗ ನೀನು ನಿನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವುದೇ ಬುದ್ಧಿವಂತಿಕೆ. ಅದು ನಿನ್ನಲ್ಲಿರಬೇಕು. ಆದರೆ ತಪ್ಪಾಗುತ್ತೆ, ಮನುಷ್ಯ ಒಪ್ಪಿಕೊಳ್ಳು, ಕ್ಷಮೆಯನ್ನು ಬೇಡು. ಅದು ನಿನ್ನ ಜಾಣತನ, ಅದು ನಿನ್ನ ಶ್ರೇಷ್ಠತನ. ಯಾರೊಬ್ಬರೂ ಈ ಜೀವನದಲ್ಲಿ ತನ್ನನ್ನೇ ತಾನು ದೇವರ ಸ್ಥಾನದಲ್ಲಿ ಇಡಲಿಕ್ಕೆ ಸಾಧ್ಯವಿಲ್ಲ. ಬಲಾತ್ಕಾರದಿಂದ ನ್ಯಾಯ ನಿರ್ಣಯಗಳನ್ನು ಸಾಧಿಸುವವನು ಕನ್ಯೆಯನ್ನು ಕೆಡಿಸಲು ಇಚ್ಛಿಸುವಂಥ ನಪುಂಸಕನು. ಬಲಾತ್ಕಾರದಿಂದ ನ್ಯಾಯ ನಿರ್ಣಯಗಳನ್ನು ಸಾಧಿಸುವವನು. ನ್ಯಾಯ ಎಂದ್ರೇನು? ಎರಡೂ ಕಡೆಯವರಿಗೆ ಸಮ್ಮತವಾಗುವಂಥ ಒಂದು ನಿರ್ಣಯ, ಇದು ನ್ಯಾಯ. ಒಂದು ತಕ್ಕಡಿಯನ್ನು ನೀವು ನೋಡಿದ್ದೀವಿ. ಆ ತಕ್ಕಡಿಯಲ್ಲಿ ಎರಡು ಕಡೆಗಳಲ್ಲಿ, ಒಂದು ಕಡೆಯಲ್ಲಿ ತೂಕದ ಕಲ್ಲು, ಇನ್ನೊಂದು ಕಡೆಯಲ್ಲಿ ನಾವೇನೋ ಇಡುವ ವಸ್ತುಗಳು. ಎರಡು ಸಮತೋಲನವಾಗಿದ್ದರೆ ಮಾತ್ರ ಅದು ನ್ಯಾಯ. 1 kg ಕಲ್ಲಿಗೆ, ಆ ತೂಕಕ್ಕೆ 1 kg ವಸ್ತುಗಳನ್ನು ಇಡಬೇಕು. 1 kgಗೆ 1.5 ಇಟ್ಟರೆ ಇಲ್ಲಿ ಅನ್ಯಾಯವಾಗುತ್ತೆ, ಮೋಸವಾಗುತ್ತೆ. ಅದು ಸಾಧ್ಯವಿಲ್ಲ. ಆ ಕಲ್ಲಿನ ತೂಕಕ್ಕೆ ಇಲ್ಲಿನ ತೂಕವು ಸರಿ ಹೊಂದಬೇಕು. ಅದೇ ರೀತಿ ಜೀವನದಲ್ಲಿ ನ್ಯಾಯ ನಿರ್ಣಯಗಳೆಂದರೆ ಎರಡೂ ಕಡೆಯವರು ಆ ಸಮತೋಲನ ಇರಬೇಕು. ಒಂದು ಕಡೆಗೆ ನಾವು ಹೆಚ್ಚು ರೀತಿಯಲ್ಲಿ ಗಮನ ಕೊಟ್ಟರೆ, ಇನ್ನೊಂದು ಕಡೆಗೆ ಗಮನ ಕಡಿಮೆ ಕೊಟ್ಟರೆ ಅದು ಅನ್ಯಾಯವಾಗುತ್ತೆ. ನ್ಯಾಯ ಕೊಡುವಾಗ ಈತನಿಗೆ ಎಷ್ಟು ಕೊಡ್ತೇವೋ ಅಷ್ಟೇ ಅವನಿಗೆ ಕೊಡಬೇಕು. ಈತನಿಗೆ ಎಷ್ಟು ಸಲ್ಲಬೇಕು ಆತನಿಗೆ ಕೊಡಬೇಕು. ಆತನಿಗೆ ಎಷ್ಟು ಸಲ್ಲಬೇಕು ಅದನ್ನು ಆತನಿಗೆ ನೀಡಬೇಕು. ಇದು ನ್ಯಾಯ. ಹಾಗಿರುವಾಗ ಬಲಾತ್ಕಾರದಿಂದ ಇದು ಕೊಡಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಬಲಾತ್ಕಾರದ ಕೊಡುವುದೆಂದರೆ ಅದು ನನ್ನ ನಿಶ್ಚಯ, ನನ್ನ ನಿರ್ಧಾರ. ಒಂದು ಕಡೆಗೆ ನಾನು ಜಾಸ್ತಿ ಕೊಡ್ತೀನಿ, ಒಂದು ಕಡೆ ಕಡಿಮೆ ಕೊಡ್ತೇನೆ, ನನ್ನ ನಿರ್ಧಾರ. ಅದು ನ್ಯಾಯವಲ್ಲ. ನೀನು ನಡೆಸುವಂತಹ ಅದು ಗುಂಡಾಗಿರಿ, ಅಧಿಕಾರ ನಡೆಸುವುದು ಅನ್ಯಾಯ. ಅದು ಒಬ್ಬರಿಗೊಂಥರ ಇನ್ನೊಬ್ಬರಿಗೊಂಥರ, ಅದು ನ್ಯಾಯವಲ್ಲ. ಆದರೆ ನ್ಯಾಯ ಉಳ್ಳವರಾಗಬೇಕು. ದೇವರ ವಾಕ್ಯ ನಮಗೆ ಹೇಳುತ್ತೆ, ಮೌನಿಯು ಪಂಡಿತನಾಗಿ ಕಂಡುಬರುವನು, ಮಾತಾಳಿಯು ದ್ವೇಷ ಪಾತ್ರನಾಗುವನು. ಮೌನಿಯು ಪಂಡಿತನಾಗಿ ಕಂಡುಬರುವನು. ನಾವು ಜೀವನದಲ್ಲಿ ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡಬೇಕು. ಅಗತ್ಯ ಇಲ್ಲದ ನಾವು ಮಾತನಾಡಬಾರದು. ಒಬ್ಬ ಮೌನಿ ಅಂದರೆ ಆತನಿಗೆ ಮಾತನಾಡಲಿಕ್ಕೆ ಬರಲ್ಲ ಅಂತ ಅಲ್ಲ. ನಿಜವಾದ ಜ್ಞಾನಿಯು
ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಾನೆ. ತಾನು ಮಾತು ಬಲ್ಲವನೆಂದು, ತಾನು ಮಾತಿನಲ್ಲಿ ಪ್ರವೀಣನೆಂದು ತಿಳಿದು ಎಷ್ಟೋ ಮಾತನಾಡ್ತೀನಿ, ಹೇಗೋ ಮಾತನಾಡ್ತೀನಿ, ಇತರರ ಬಗ್ಗೆ ಅಲ್ಲ ಸಲ್ಲದ ಮಾತನಾಡ್ತೀನಿ, ಇತರನ್ನು ಅಲ್ಪವಾಗಿ ತಿಳಿದುಕೊಂಡು ಮಾತನಾಡ್ತೀನಿ. ಇದೆಲ್ಲವೂ ನಾನು ಮಾತನಾಡಬಹುದು, ಆದರೆ ನಾನು ಜ್ಞಾನಿ ಅಲ್ಲ, ಅದು ನ್ಯಾಯವೂ ಅಲ್ಲ. ಎಷ್ಟು ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಮಾತನಾಡಬೇಕು ಅಷ್ಟೇ ಮಾತನಾಡಬೇಕು ವಿನಃ ನಾವು ಅದಕ್ಕಿಂತ ಹೆಚ್ಚಿಗೆ ಇದ್ದರೆ ಅದು ಅನ್ಯಾಯವಾಗುತ್ತೆ. ಮಾತಾಳಿಯು ದ್ವೇಷ ಪಾತ್ರನಾಗುವನು. ಸಹೋದರ ಸಹೋದರರೇ, ಒಂದು ದಿವಸ ನಮ್ಮ ಮಾತು ಒಳ್ಳೆಯದಾಗಿರಬಹುದು, ಒಂದು ದಿವಸ ನಮ್ಮ ಮಾತನ್ನು ಕೇಳಿ ಎಲ್ಲರೂ ಆನಂದ ಪಡಬಹುದು. ಆದರೆ ನೆನಪಿಡೋಣ, ನಾವು ಆಡುವಂತಹ ಮಾತುಗಳು ಒಂದು ಬೀಜದಂತೆ. ಈ ಲೋಕದಲ್ಲಿ ನಾವು ಆಡುವಂತಹ ಮಾತು ಒಂದು ಬೀಜದಂತೆ. ಬೀಜವು ಮಣ್ಣಿನಲ್ಲಿ ಬಿದ್ದರೆ ಏನಾಗುತ್ತೆ? ಬೀಜವು ಮಣ್ಣಿನಲ್ಲಿ ಬಿದ್ದರೆ ಅಲ್ಲಿ ಅದು ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದ ಬೀಜ ಗಿಡವಾಗುತ್ತೆ. ದ್ವೇಷದ ಮಾತು ಒಂದು, ಆ ದ್ವೇಷದ ಮಾತನ್ನು ನಾನು ಆಡ್ತೇನೆ, ಅದು ಮಣ್ಣಿನಲ್ಲಿ ಬಿದ್ದಂತೆ. ಆದರೆ ದ್ವೇಷಪೂರಿತವಾದ ಒಂದು ಮಾತು ನಾಳೆ ಅಲ್ಲಿ ಮಣ್ಣಿಗೆ ಬಿದ್ದು ಮೊಳಕೆ ಒಡೆಯುವಾಗ ಆ ದ್ವೇಷದ ಗಿಡ ಮರವಾಗಿ ಬೆಳೆಯುತ್ತೆ. ದ್ವೇಷದ ಗಿಡ ಮರವಾಗಿ ಬೆಳೆಯುವಾಗ ದ್ವೇಷದ ಬೀಜಗಳು ನೂರಾರು ಆಗುತ್ತೆ. ಅದೇ ದ್ವೇಷ ನನ್ನನ್ನು ಒಂದು ದಿವಸ ಕೊಂದು ಬಿಡುತ್ತೆ. ದ್ವೇಷಕ್ಕೆ ನಾನು ಒಳಗಾಗುತ್ತೇನೆ. ಇದುವೇ ಅಪಾಯ. ಅದಕ್ಕಿಂತ ಮೌನಿ ಆಗಿರು. ನಿನಗೆ ಮಾತನಾಡಲಿಕ್ಕೆ ಗೊತ್ತು, ಎಷ್ಟು ಬೇಕೋ ಸಂದರ್ಭಕ್ಕೆ ಅನುಸಾರವಾಗಿ ಮಾತನಾಡು ಸಾಕು. ನೀನು ದ್ವೇಷ ಬಿತ್ತಬೇಡ, ಮಾತಿನಿಂದ ದ್ವೇಷ ಬಿತ್ತಬೇಡ, ಮಾತಿನಿಂದ ಮನುಷ್ಯರ ಹೃದಯಗಳಿಗೆ ಗಾಯಗಳನ್ನು ಮಾಡಬೇಡ, ಮಾತಿನಿಂದ ಮನುಷ್ಯರನ್ನು ಕೊಲ್ಲಕ್ಕೆ ಹೋಗಬೇಡ. ನಿನ್ನ ದ್ವೇಷಪೂರಿತ ಮಾತುಗಳಿಂದ ಎಲ್ಲರನ್ನು ತುಂಡರಿಸಾಗಿ ಮಾಡಬೇಡ, ರಕ್ತವನ್ನು ಹರಿಸಬೇಡ. ಯಾಕೆಂದರೆ ಇದು ಮುಂದೆ ನಿನಗೆ ಅದು ಮಾರಕವಾಗುತ್ತೆ, ಅದು ನಿನಗೇ ಪ್ರತಿಫಲವಾಗಿ ತಿರುಗುತ್ತೆ. ಆದ್ದರಿಂದ ಇವತ್ತು ಮಾಡಿದ ಪಾಪದ ಫಲ ನಾಳೆ ನಿನ್ನು ಉಣ್ಣುವ ದಿನ ನಿನ್ನಲ್ಲಿ ಬರುತ್ತೆ. ಆದ್ದರಿಂದ ಜಾಗೃತನಾಗಿರು, ಮೌನಿಯಾಗಿರು, ಪಂಡಿತನಾಗಿರು. ಉತ್ತರ ಗೊತ್ತಿಲ್ಲದೆ ಸುಮ್ಮನಿರುವವನು ಒಬ್ಬನು, ಸಮಯವರಿತು ಮೌನ ತಾಳುವನು ಇನ್ನೊಬ್ಬನು. ಉತ್ತರ ಗೊತ್ತಿಲ್ಲದೆ ಸುಮ್ಮನಿರುವವನು ಒಬ್ಬನು, ಆತನು ಸುಮ್ಮನಿರ್ತಾನೆ, ಉತ್ತರ ಆತನಿಗೆ ಗೊತ್ತಿಲ್ಲ. ಅದು ಬುದ್ಧಿವಂತಿಕೆ ಅಲ್ಲ. ಆದರೆ ಅದು ನಿಜವಾದ ಬುದ್ಧಿವಂತಿಕೆ ಏನು? ಉತ್ತರ ಗೊತ್ತಿಲ್ಲದೆ ಆತನು ಸುಮ್ಮನಿರುವುದೇ ಒಳ್ಳೆಯದು. ತಪ್ಪು ಉತ್ತರ ಕೊಟ್ಟರೆ ಅದು ಇನ್ನೊಂದಾಗುತ್ತೆ. ಮೌನಿ ಆಗಿರು, ಸಮಯ ಬರಿತು ಮೌನ ತಾಳು. ತಕ್ಕ ಸಮಯ ಬರುವವರೆಗೆ ಸುಮ್ಮನಿರುವವನು ಜಾಣ. ಸಂದರ್ಭ ಬರಲಿ ಆಗ ಮಾತನಾಡು, ಅದುವೇ ನಿನ್ನ ಜಾಣತನ. ಅಂಥ ಒಂದು ಜಾಣತನದಲ್ಲಿ ನಾವು ಬೆಳೆಯೋಣ. ಸಮಾಜದಲ್ಲಿ ನಾವು ಒಳ್ಳೆಯ ಜಾಣತನದಿಂದ ಜೀವಿಸೋಣ. ಇದಕ್ಕಾಗಿ ದೇವರ ಶಕ್ತಿಗಾಗಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಇವತ್ತಿನ ಈ ದೇವರ ವಾಕ್ಯದಂತೆ ನಡೆದುಕೊಳ್ಳಲು, ನನ್ನ ಮಾತುಗಳಲ್ಲಿ ನಾನು ಯಾವತ್ತೂ ಜ್ಞಾನಿಯಾಗಲು, ಜಾಣತದಿಂದ ನನ್ನ ಮಾತುಗಳನ್ನು ನಾನು ಮಾತನಾಡಲು, ಸಂದರ್ಭಕ್ಕೆ ಸರಿಯಾಗಿ ನಾನು ಮಾತನಾಡಲು, ಸಂದರ್ಭಕ್ಕೆ ಸರಿಯಾಗಿ ನನ್ನ ಜೀವನದಲ್ಲಿ ನಡೆದುಕೊಳ್ಳಲು ನಿಮ್ಮ ಶಕ್ತಿ ನನಗೆ ನೀಡಿರಿ. ಸನ್ಮಾರ್ಗ ನಡೆಯುವಂತಹ ಬುದ್ಧಿವಂತಿಕೆ ನನಗೆ ನೀಡಿರಿ. ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಹರಸಿರಿ. ಆಮೆನ್.